ತಾಯಿಯನ್ನ ನೆರೆಮನೆಯವರು ಎಂದು ಪರಿಚಯಿಸಿ ಭೂ ಸಮಸ್ಯೆ ಹೇಳಿಕೊಂಡ ಬುರ್ಕಾಧಾರಿ ಮಹಿಳೆಯರು ತಪ್ಪು ಮಾಹಿತಿಯನ್ನ ನೀಡಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಯಾಮಾರಿಸಿದ್ದಾರೆ. ಸ್ವಂತ ತಾಯಿಯನ್ನೇ ನೆರೆಮನೆಯವರು ಎಂದು ಹೇಳಿ ತಪ್ಪು ಮಾಹಿತಿ ನೀಡೋದು ಅಕ್ಷಮ್ಯ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಹೇಳಿದರು. ಹಿಂದೂ ಮಹಿಳೆಯನ್ನ ಕರೆತಂದು ಮುಸ್ಲಿಂ ಮಹಿಳೆಯರು ನೆರವು ಕೇಳಿದಂತೆ ಬಿಂಬಿತವಾಗಿ ವೈರಲ್ ಆದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಿಜೆಪಿ ಜನಪ್ರತಿನಿಧಿಗಳನ್ನ ಕೋಮುವಾದಿಗಳು ಎಂಬಂತೆ ಬಿಂಬಿಸಲು ಹೊರಟಿದ್ದಾರೆ. ಸತ್ಯಾಸತ್ಯತೆ ತಿಳಿಯದೆ ಮಾಧ್ಯಮದ ಎದುರು ಬಿಜೆಪಿಗೆ ಸೌಹಾರ್ದತೆಯ ಪಾಠವನ್ನ ಮಾಡಿದ್ದಾರೆ. ಸೌಹಾರ್ದತೆಯ ಪಾಠ ಮಾಡಲು ಹೋಗಿ ಉಸ್ತುವಾರಿ ಸಚಿವರು ಪೇಚಿಗೆ ಸಿಲುಕಿದ್ದಾರೆ. ಉಡುಪಿಯ ಜನಪ್ರತಿನಿಧಿಗಳು ಸೌಹಾರ್ದತೆಯ ಬಗ್ಗೆ ಬೆಳಗಾವಿಯಿಂದ ಬಂದ ಹೆಬ್ಬಾಳ್ಕರ್ ಬಳಿ ಪಾಠ ಕಲಿಯುವಂತಹ ಅನಿವಾರ್ಯತೆ ಇಲ್ಲ. ಈ ಘಟನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆಯ ಅಗತ್ಯವಿದೆ. ಉಡುಪಿ ಜಿಲ್ಲೆಯ 5 ಮಂದಿ ಬಿಜೆಪಿ ಶಾಸಕರು ಕೂಡ ಜಿಲ್ಲೆಯ ಸಂಸದರು ಸೇರಿದಂತೆ ಎಂದಿಗೂ ಕೂಡ ತಮ್ಮ ಕಚೇರಿಗೆ ಆಗಮಿಸಿದವರ ಜಾತಿ ಅಥವಾ ಮತವನ್ನ ಕೇಳಿಲ್ಲ. ಸಚಿವೆ ಬಿಜೆಪಿಗರ ಜೊತೆ ತನ್ನ ಹೇಳಿಕೆಗೆ ಕೂಡಲೇ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿದ್ರು. ಇಬ್ಬರು ಬುರ್ಕಾಧಾರಿಗಳು ಸಚಿವರನ್ನೇ ಅವರಿಗೆ ತಪ್ಪು ಮಾಹಿತಿಯನ್ನು ನೀಡುವ ಮೂಲಕ ಎಮರಿಸಿದ್ದು ನಮ್ಮೆಲ್ಲರ ಕಣ್ಣು ಮುಂದಿದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯಾಸತ್ಯತೆ ತಿಳಿಯದೆ ಈ ರೀತಿ ಹೇಳಿಕೆ ನೀಡುತ್ತಿರುವುದು ಖಂಡಿತವಾಗಿಯೂ ಉಡುಪಿಯಂಥ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆಗೆ ಅದನ್ನು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಅದರಿಂದಾಗಿ ಇವತ್ತು ಉಡುಪಿಯ ಜನರಿಗೆ ಅವರು ತಪ್ಪು ಸಂದೇಶ ನೀಡಿದ್ದಕ್ಕಾಗಿ ಉಡುಪಿ ಜನರಲ್ಲಿ ಅವರು ಕ್ಷಮೆಯನ್ನು ಯಾಚಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಅದೇ ರೀತಿ ಬೆಳಗಾವಿಯಿಂದ ಬಂದು ಇಲ್ಲಿ ಅವರ ಯಾವುದೇ ರೀತಿಯ ನಮಗೆ ಉಪದೇಶಗಳು ಅಗತ್ಯ ಇಲ್ಲ. ಉಡುಪಿ ಜಿಲ್ಲೆ ವಿದ್ಯಾವಂತರ ಬುದ್ಧಿವಂತರ ಜಿಲ್ಲೆ, ಈಗಾಗಲೇ ಒಂದು ಸಂಸ್ಕಾರ ಇರುವಂಥ ಒಂದು ಜಿಲ್ಲೆ. ನಮ್ಮ 5 ಶಾಸಕರು, ಅದೇ ರೀತಿ ಸಂಸದರು, ನಮ್ಮ ಪಕ್ಷದ ಪ್ರಮುಖರು ಯಾವತ್ತೂ ಕೂಡ ಸಿದ್ಧಾಂತ ವಿಚಾರವನ್ನು ರಾಜಿ ಮಾಡದೆ ತಮ್ಮ ಕೆಲಸಗಳನ್ನು ಮಾಡಿದ್ದವರು. ಬರುವಂಥ ಕಚೇರಿಗೆ ಬರುವಂಥ ಸಂದರ್ಭದಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಹಕಾರವನ್ನು ನೀಡ್ತಾ ಬಂದಿದೆ. ಯಾವುದೇ ರೀತಿಯಲ್ಲಿ ಜಾತಿ ಮತವನ್ನು ಕೇಳಿಕೊಂಡು ನಾವು ಕೆಲಸಗಳನ್ನು ಮಾಡಲಿಲ್ಲ. ಆದರೆ ಯಾವತ್ತೂ ಕೂಡ ರಾಷ್ಟ್ರೀಯ ಚಿಂತನೆಗೆ ವಿರೋಧ ಮಾಡುವವರು, ಈ ಎಲ್ಲ ದೇಶ ವಿರೋಧಿ ಚಟುವಟಿಕೆಗಳಿಗೆ ಸಹಕಾರ ಮಾಡುವವರಿಗೆ, ಗೋಹತ್ಯೆಗೆ ಪ್ರೋತ್ಸಾಹ ಮಾಡೋರು ನಾವು ಯಾವತ್ತೂ ಕೂಡ ನಾವು ಒಪ್ಪುವಂಥದ್ದಲ್ಲ. ಇವತ್ತಿಗೂ ಅಲ್ಲ, ಮುಂದೂ ಕೂಡ ನಾವು ಮಾಡೋದಿಲ್ಲ. ಅದರಿಂದಾಗಿ ಇವತ್ತು ಬುರ್ಕಾಧಾರಿಗಳು, ಹಿಜಾಬ್ದಾರಿಗಳು ಎಷ್ಟು ನಮ್ಮ ಜಿಲ್ಲೆಗೆ ಮಾರಕೆಂಬುದಕ್ಕೆ ಒಂದು ಉದಾಹರಣೆ ಮೊನ್ನೆ ನಡೆದ ಘಟನೆ. ಅವರ ಸ್ವಂತ ತಾಯಿಯನ್ನೇ ಕರೆಸಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಒಂದು ತಪ್ಪು ಮಾಹಿತಿ ನೀಡಿ ಅದನ್ನು ಕೂಡ ಅರ್ಥ ಮಾಡದೆ ನೇರವಾಗಿ ಮಾಧ್ಯಮಕ್ಕೆ ಉಡುಪಿ ಜಿಲ್ಲೆ ಬಿಜೆಪಿಯವರು ಅದರಿಂದ ಕಲಿಬೇಕು, ಶಾಸಕರೆಲ್ಲ ಕಲಿಬೇಕೆಂಬ ಹೇಳಿಕೆಯನ್ನು ಕೊಡಬೇಕಾದ್ರೆ ಅವರ ಮನಸ್ಥಿತಿ ಏನೆಂಬುದನ್ನು ಅರ್ಥ ಮಾಡಬೇಕು. ಈಗಾಗಲೇ ಕಳೆದ 3 ವರ್ಷ ಜನರು ಮನವಿಯನ್ನು ಅಭಿವೃದ್ಧಿ ಬಗ್ಗೆ ಕೊಟ್ಟಾಗ ಯಾವುದೇ ಒಂದು ಮನವಿಗೆ ಸ್ಪಂದನೆ ಮಾಡಲಿಲ್ಲ, ಯಾವುದೇ ಒಂದು ಮನವಿಗೆ ಒಂದು ಅವರ ಶಿಫಾರಸನ್ನು ಕೂಡ ಮಾಡಿಲ್ಲ. ಆದರೆ ಕೇವಲ ಒಂದು ಬುರ್ಕಾಧಾರಿಗಳೆಂಬ ದೃಷ್ಟಿಕೋನ ಹಿಡ್ಕೊಂಡು ತಕ್ಷಣ ಜಿಲ್ಲಾಧಿಕಾರಿಗೆ ಆ ಬಗ್ಗೆ ಅವರಿಗೆ ಸೂಕ್ತ ಕ್ರಮವನ್ನು ಒದಗಿಸಬೇಕು, ಅವರಿಗೆ ತಕ್ಷಣ ಜಾಮೀನನ್ನು ಮಂಜೂರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಮನವಿಯನ್ನು ಮಾಡ್ತೇನೆ. ಈ ರೀತಿ ತಪ್ಪು ಮಾಹಿತಿ ನೀಡಿದ ಯಾರು ಬುರ್ಕಾಧಾರಿ ಹಿಜಾಬ್ ಮಹಿಳೆಯರ ಮೇಲೆ ತಕ್ಷಣ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಉಸ್ತುವಾರಿ ಸಚಿವರು ಕೂಡ ಈ ರೀತಿ ಹೇಳಿಕೆಗಳನ್ನು ನೀಡುವ ಮುಂಚೆ ಒಮ್ಮೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಇರ್ಬೋದು, ಅವರ ಕನಿಷ್ಠ ಅವರ ಶಾಸಕರ ಹತ್ರ ಬೇಡ, ಅವರ ಪಕ್ಷದವರ ಹತ್ರ ಅದನ್ನು ತಿಳ್ಕೊಳ್ಳಿ ಹೇಳಿಕೆ ಕೊಡುವಂಥದ್ದು ಆಗಬೇಕು. ಯಾಕಂತೇಳಿದರೆ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಅವರು ಈ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ಅವರು ನೇರವಾಗಿ ಜವಾಬ್ದಾರಿ